ಸನ್ಮಾನಿತ ನನ್ನ ಅಚ್ಚಿನ ಬಗ್ಗೆ ಒಂದು ರಡ್ಡು ಪಾತ್ರ ನನ್ನ ಮನೆ ವಿಷ್ಣು ಮೋಡ ರಾತ್ರಿ ಮೂಜರ ಗಂಟೆ ಮುಟ್ಟ ಮೂಜಿ ಬೇಜಿ ಬರಕಜ್ಜ ಅಂದು ಬಾರಿ ಸೋಪ ಅವ್ರು ಮರ್ಯಾದೆ ಏನ ನಾಚಿಕೆಟ್ಟುಂದೇ ವೇದಿಕೆ ಒಂದೊಂದಿನ ಸುಳ್ಳು ಸುಂದರಕ್ಕೆ ಅಂಚೆನೆ ಕುದೊಂದಿನ ಕಮಲಜ್ಜಿ ತಿಲಕಜ್ಜನ ದುಮ್ಮದಿ ಒಂದು ಕಮಲಜ್ಜಿನ ಪರಿಚಯ ಭಾಷಣ ಮತ್ತೊಂದುಲ್ಲ ಗ್ರಾಮದೇವರ ನಾಗವೆಂಬೆರ ದುಮ್ಮದಿ ಒಂದು ಕಮಲಜ್ಜಿನ ದಾದ ಪರಿಚಯ ಭಾಷಣ ಮತ್ತೊಂದು ಬಂದಾಗ ಸ್ವಾಮಿ ಕಮಲಜ್ಜಿ ಬ್ರಹ್ಮ ಪರಿನಾಡ ಬರ ಮತ್ತೊಂದು ಅಪ್ಪೆಲಂದಿನ ಮಂಜಿ ನಾಳೆ ಬಾಲಾದ ಮತ್ತ ಒಂದು ಬಾಲಬೂದಿ ಯವನ ಬತ್ತರು ಅಪ್ಪಮೆ ದಿನಗಳ ಕಜ್ಜನ ಮತ್ಮ್ಯಾದಿ ಯಾವರಾಣಿ ಕಾಲವು ಇಲ್ಲ ಬಲ್ಲಗಾದಿ ಮುಖದರ್ಕು ಬಂದ್ರ ಸಾಧ್ಯ ಕಾಲಬೋಡು ವರ್ಷ ಕಾಲವತ್ತನು ಮಾನವಗಿಂಚ ಬಾಲ್ಯ ಯೌವನ ಮುಪ್ಪು ಪಂಪಿನ ಪೂಜಿ ರೂಪನ ಶಕ್ತಿಯಾದ ಶಾಂತ ಬರ್ಮ ಘೋರ ಪಂಪಿನ ಪೂಜಿ ರೂಪ ಅದಿಕೂಟ ಇಂದ ಸಿರಿಕೂಟ ಸಿಂಗಾರ 4:40 ಆಯ್ದ ಮತ್ತೊಂದು ಸರ್ವಾಯುಧಗಳ ಬೈಡಿಯಿಂದ ಶಾಂತಿ ವೆಂಟಾಯದ ಒಳಗೊಂಡ ಸಂದರ್ಭ ಗ್ರಾಮದೇವರ ಪಾದವತ್ತಲೆ ನಾಗವರ್ಮನ ಚಿತ್ತ ಜತ್ತೊಂಡು ಕುಂದಿಗಮಲಜಿಗೆ ಮದ್ದಾಜಿಗಳಿಗೆ ಬರಿಗೂಡ ಮನೆಚ್ಚಿ ಬಲ್ಲದ ಬೊಗ್ಗಯ್ಯ ನಿನ್ನ ಮಗಯ್ಯ ಭೂತವನ ಮಂದ ಏನಪ್ಪ ಮೂರು ಗುಂಡವಪ್ಪ ನಿಂಗುಂಡ ಕಮಲಜ್ಜಿನ ದೇವ ನಮ್ಮದು ಪಾಪ ಚೆಂಡಿ ಎನ್ನದಾರ ತಪ್ಪಿದ್ದೀವಪ್ಪ ನಾವ ಮಾಡಿ ಹೋಗೋದು ಜನ ಅವ್ರು ಮದು ಮಾಡ್ಬಿಡಾರು ಊಟದ ಬರೀ ಇನ್ನೇ ಮಾಡಿರತ್ತ ಗೊತ್ತಾನೆ ಅಯ್ಯೇ ಪಡೆ ಗೋಲಾಗ ಬೋದು ಇನಿ ಮದು ಬರ್ಲಕ ಬಂಡೆಲ್ಲ ಇದು ವಿಷಯ ಬಿಸಿ ಬೆಲೆ ಪುರುಷ ಇದು ಅಜ್ಜಿಗೆ ಸನ್ಮಾನ ಮಾಡ್ತೀನಿ